ಈ ಸುದೀಪ್ ಇಂದೆಲ್ಲ ಮೂವಿ ನೋಡ್ತಾ ಹುಡುಗರು ಹೇಳಿದ್ರ ಕಾಲು ಕೈಯೆಲ್ಲ ಹೀಗೆ ರೋಮ ಎಲ್ಲ ಇದ್ದಿಲ್ಲ. ಮಾಣಿಕ್ಯ ಹೆಬ್ಬುಲಿ ಅವನ ಹೆಬ್ಬುಲಿ ಅಂತ ಸರಿಯಾದ ಹುಲಿ ಬಂದ್ರೆ ಓಡಿತ್ತು. ಫೋಟೋ ತೆಗಿರಿ ಇಡಪ್ಪ ಗುರು ನಿಲ್ಲಮ್ಮ. ರಾಮು ಯೋ ರಾಮು ವಿಡಿಯೋ 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 ಫೋಟೋ ಅಲ್ಲ, ಒಂದೆರಡು ಪಾಯಿಂಟ್ ವಿಡಿಯೋ ತೆಗಿ ಚೆನ್ನಾಗಿ. ಬೇಡ ಬೇಡ ಬಟ್ಟೆ ತೆಗೆದು ಹಾರ್ಲೇಬೇಕು. ಇಲ್ಲ 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 ಇಲ್ಲಿ ಟವಲ್ ಕೊಡ್ತಾರೆ, ಚಡ್ಡಿ ಕೊಡ್ತಾರೆ. ಸ್ನೇಹಿತರೆ, ಅದ್ಯಾಕೋ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ಸ್ವಾಮೀಜಿಗಳ ಮೇಲೆ ರಾಹು ವಕ್ಕರಿಸಿದಂತಿದೆ. ಇಷ್ಟು ದಿನ ಕಾಮಿಸ್ವಾಮಿ ಮುರುಘಾ ಮಠದ ಸ್ವಾಮಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹಲ್ಚಲ್ ಎಬ್ಬಿಸಿದ್ರು. ಆದ್ರೆ ಇದೀಗ ಅವಧೂತ ಎಂದೇ ಪ್ರಖ್ಯಾತಿ ಹೊಂದಿದ ಇನ್ನೊಬ್ಬ ಗುರೂಜಿಯ ಕರ್ಮಕಾಂಡ ಅವರ ಸ್ನೇಹಿತನಿಂದಲೇ ಬಯಲಾಗಿದೆ. ಅಷ್ಟಕ್ಕೂ ದತ್ತಾತ್ರೇಯನ ಆಶೀರ್ವಾದ ಪಡೆದ ದೈವಾಂಶ ಸಂಭೂತ ಎನಿಸಿಕೊಂಡ ವಿನಯ್ ಗುರೂಜಿ ಯಾರು? ಅವರು ದೊಡ್ಡ ದೊಡ್ಡ ರಾಜಕಾರಣಿಗಳಿಂದ ಹಿಡಿದು ಸಿನಿಮಾ ನಟರವರೆಗೆ ಎಲ್ಲರಿಗೂ ಮಕ್ಮೇಲ್ ಟೋಪಿ ಹಾಕಿದ್ದಾದ್ರೂ ಹೇಗೆ ನೋಡ್ಕೊಂಡು ಬರೋಣ ಬನ್ನಿ. ತ್ರಿಮೂರ್ತಿಗಳ ಪ್ರತಿರೂಪವಾದ ದತ್ತಾತ್ರೇಯ ಕೃಪಾ ಕಟಾಕ್ಷ ಪಡೆದಿರುವೆ ಎಂದು ಹೇಳಿಕೊಳ್ಳುವ ಈ ಸ್ವಾಮೀಜಿಯ ವಯಸ್ಸು ಇನ್ನು 30 ದಾಟಿಲ್ಲ. ಹೆಸರು ವಿನಯ್. ಭಕ್ತರು ಇವರನ್ನು ಭಕ್ತಿಯಿಂದ ವಿನಯ್ ಗುರೂಜಿ ಎಂದೇ ಕರೀತಾರೆ. ಈ ಮಹಾನುಭಾವರ ಪಾದದಡಿಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ, ಮಾಜಿ ಸಿಎಂ ಕುಮಾರಸ್ವಾಮಿ, ಸಚಿವ HD ರೇವಣ್ಣ, ಸ್ಪೀಕರ್ ರಮೇಶ್ ಕುಮಾರ್, ಚಿತ್ರನಟ ದುನಿಯಾ ವಿಜಯ್ ಹೀಗೆ ಅನೇಕ ಪ್ರಖ್ಯಾತರು ಧನ್ಯತಾ ಭಾವ ಅನುಭವಿಸುತ್ತಿದ್ದಾರೆ. ಒಂದು ಲೆಕ್ಕಕ್ಕೆ ಇವರು ಸೆಲೆಬ್ರಿಟಿಗಳ ಸ್ವಾಮೀಜಿ ಎಂದ್ರೆ ತಪ್ಪಾಗುವುದಿಲ್ಲ. ವೀಕ್ಷಕರೇ, ಇವರು ಹೇಳೋದೆಲ್ಲ ಸತ್ಯವಾಗುತ್ತದೆ ಅನ್ನೋದು ಭಕ್ತರ ನಂಬಿಕೆ. ಈ ನಂಬಿಕೆಯಿಂದಲೇ ಇವರು ಅವರ ಜಾಗಕ್ಕೆ ಹೋಗಿ ಅವರ ಪಾದ ಪೂಜೆ ಮಾಡ್ತಾರೆ. ವಿನಯ್ ಗುರೂಜಿ ಎಂಬ ಈ ಯುವಕನ ವಯಸ್ಸು ಈಗಿನ್ನು 27 ವರ್ಷ. ಸಾಮಾನ್ಯವಾಗಿ ಗುರೂಜಿ ಸ್ವಾಮೀಜಿ ಎಂದ್ರೆ ಅವರಿಗೇ ಆದ ಒಂದು ವೇಷಭೂಷಣ ಇರುತ್ತೆ. ಮೈತುಂಬ ಕಾವಿ ತೊಡಗುವುದು ಅತ್ಯಂತ ಸಹಜ. ಹಣೆಯಲ್ಲಿ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಗಂಧ, ನಾಮಗಳ ಸಮ್ಮಿಶ್ರಣವಾಗಿರುತ್ತದೆ. ಆದ್ರೆ ಈ ವಿನಯ್ ಗುರೂಜಿ ಹಾಗಲ್ಲ. ಸೀದಾ ಸಾದಾ ಬಟ್ಟೆ, ಜುಬ್ಬಾ ಪೈಜಾಮ್, ಪ್ಯಾಂಟ್ ಶರ್ಟ್ ಧರಿಸಿಕೊಂಡು ಓಡಾಡುವ ಸರಳಾತಿ ಸರಳ ವ್ಯಕ್ತಿ ಎನಿಸಿಕೊಂಡು ಜನರಿಗೆ ಚೆನ್ನಾಗಿಯೇ ಮಂಕು ಬುದ್ಧಿ ಎರಚಿದ್ದಾರೆ ವಿನಯ್ ಗುರೂಜಿ. ಇವರು ಸಾಮಾನ್ಯವಾಗಿ ಇರೋದು ಚಿಕ್ಕಮಗಳೂರಿನಲ್ಲಿ. ಅಲ್ಲಿ ಗೌರಿಗದ್ದೆ ಅನ್ನೋ ಆಶ್ರಮ ಇದೆ. ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಕೂಡ ಇವರ ವೈಭವೋಪೇರಿತವಾದ ಆಶ್ರಮವಿದೆ. ಮೂಲತಃ ಉಪನ್ಯಾಸಕರಾಗಿದ್ದ ವಿನಯ್ ಗುರೂಜಿ ವಿದೇಶಕ್ಕೆ ಹೋಗುವ ಕನಸು ಕಂಡಿದ್ದವರು. ವೀಸಾ ಸಿದ್ಧಪಡಿಸಿಕೊಳ್ಳುತ್ತಿದ್ದ ಹೊತ್ತಿನಲ್ಲಿ ಅಂದ್ರೆ 2010ರಲ್ಲಿ ವಿನಯ್ಗೆ ದತ್ತಾತ್ರೇಯ ಸ್ವಾಮಿಗಳ ದರ್ಶನವಾಯಿತು. ಹಾಗಾಗಿ ಜನರ ಉದ್ಧಾರವೇ ನನ್ನ ಬದುಕಿನ ಉದ್ದೇಶವೆಂದು ಪುಂಖಾನುಪುಂಖವಾಗಿ ಜನರನ್ನ ನಂಬಿಸುವುದರಲ್ಲಿ ಯಶಸ್ವಿಯಾಗಿ ವಿನಯ್ ಆದಂತವನು ಅವಧೂತ ವಿನಯ್ ಗುರೂಜಿ ಆದ್ರು. ಬದುಕಿನ ಬಗ್ಗೆ, ಸಾವಿನ ಬಗ್ಗೆ ಹೀಗೆ ಹಲವು ವಿಷಯಗಳ ಬಗ್ಗೆ ಮಾತನಾಡಿ ಜನರ ಮನಗೆದ್ರು. ಆಗ ಇವರ ಭಕ್ತರ ಪಟ್ಟಿಯಲ್ಲಿರೋ ದೊಡ್ಡ ದೊಡ್ಡವರ ಹೆಸರು ಕೇಳಿದರೆ ನಿಮಗೆ ಅಚ್ಚರಿಯಾಗೋದಂತೂ ಸತ್ಯ. ಹೌದು, ಮಾಜಿ ಪ್ರಧಾನಿ HD ದೇವೇಗೌಡರು, ಮಾಜಿ ಸಿಎಂ ಕುಮಾರಸ್ವಾಮಿ ಮಾತ್ರವಲ್ಲ, ರಾಜ್ಯ ರಾಜಕೀಯದ ದಿ ಮೋಸ್ಟ್ ಪವರ್ಫುಲ್ ಲೀಡರ್ DK ಶಿವಕುಮಾರ್ ಕೂಡ ಅಷ್ಟೇ. ಅವರು ಈ ವಿನಯ್ ಗುರೂಜಿ ಭಕ್ತರು. ಹಾಗಾಗಿಯೇ 3 ಸರ್ಕಾರವು ಇಂದು ನನ್ನ ಅಧೀನದಲ್ಲಿದೆ ಎಂದು ಈ ವಿನಯ್ ಅಂದ್ರೆ ಸೋ ಕಾಲ್ಡ್ ಜನರ ವಿನಯ್ ಗುರೂಜಿ ಹೇಳೋದು. ಇನ್ನು ನಿಮಗೆ ಮಾಸ್ತಿಗುಡಿ ಚಿತ್ರದ ವೇಳೆ ಸಂಭವಿಸಿದ ದುರಂತ ನೆನಪಿರಬೇಕಲ್ವೇ ವೀಕ್ಷಕರೇ? ಆ ದಿನ ಅಪಾಯ ಸಂಭವಿಸಲಿದೆ ಎಂದು ಮೊದಲೇ ಎಚ್ಚರಿಕೆ ಕೊಟ್ಟಿದ್ರಂತೆ ವಿನಯ್ ಗುರೂಜಿ. ಚಿತ್ರೀಕರಣ ನಡೆಯುವ ಸ್ಥಳದಲ್ಲಿ ಅವರಿದ್ದಿದ್ದರೆ ಅಪಾಯ ಸಂಭವಿಸುತ್ತಲೇ ಇರಲಿಲ್ಲ ಎನ್ನುವುದು ಇವತ್ತಿಗೂ ದುನಿಯಾ ವಿಜಯ್ನ ನಂಬಿಕೆ. ವೀಕ್ಷಕರೇ, ಅವರ ನಂಬಿಕೆ ಅವರಿಗೆ, ಆದರೆ ಆ ನಂಬಿಕೆಯ ನಡುವೆಯೂ ಒಂದಿಷ್ಟು ವಿಭಿನ್ನವಾದ ವಿಚಾರಧಾರೆಯನ್ನಿಟ್ಟುಕೊಂಡು ಭವಿಷ್ಯ ಹೇಳುವ ಈ ಗುರೂಜಿ ವಿಭಿನ್ನವಾಗಿ ಸೆಳೆಯುವುದಂತೂ ಸುಳ್ಳಲ್ಲ. ಏನಂತೀರಾ?